ಬಾಲ್ಯದಲ್ಲಿ ಕೋಣಗಳ ಲಾಲನೆ ಪಾಲನೆಯೊಂದಿಗೆ ಅವುಗಳನ್ನು ಓಡಿಸುತ್ತಾ ಆಟವಾಡುತ್ತಿದ್ದ ಹುಡುಗ ಇಂದು ತುಳುನಾಡಿನ ಸಂಸ್ಕೃತಿಯ ಜಾನಪದ ಕ್ರೀಡೆ ಕಂಬಳದ ಕೆರೆಗಳಲ್ಲಿ ಕೋಣಗಳನ್ನು ಓಡಿಸುತ್ತಾ ಹಲವಾರು ಪದಕಗಳನ್ನು ತನ್ನ ಕೊರಳಿಗೆ ಹಾಕಿಸಿಕೊಳ್ಳುವ ಮೂಲಕ ಕಂಬಳದ ಚಿನ್ನದ ಓಟಗಾರ ಎಂಬ ಹೆಸರಿಗೆ ಪಾತ್ರರಾಗುತ್ತಿದ್ದಾರೆ ಮೂಡುಬಿದ್ರೆ ಸಮೀಪದ ಅಶ್ವತ್ಥಪುರದ ಯುವಕ ಶ್ರೀನಿವಾಸ ಗೌಡ. ತನ್ನ 7ನೇ ತರಗತಿಯ ವಿದ್ಯಾಭ್ಯಾಸದ ಸಮಯದಲ್ಲಿ ಅಶ್ವತ್ಥಪುರದ ದಾಸರಬೆಟ್ಟು ಪುರುಷೋತ್ತಮ ಗೌಡ ಅವರ ಕಂಬಳದ ಕೋಣಗಳ ಜೊತೆಗೆ ಆಟವಾಡುತ್ತಿದ್ದ ಶ್ರೀನಿವಾಸ ಅವರನ್ನು ಕಂಬಳ ಕ್ಷೇತ್ರವು ಆಸಕ್ತಿಯನ್ನು ಮೂಡಿಸಿತು. ಅದರಂತೆ 2012ರಲ್ಲಿ ಕಂಬಳ ಅಕಾಡೆಮಿಯು ಕಾರ್ಕಳ ಮಿಯಾರಿನಲ್ಲಿ ಏರ್ಪಡಿಸಿದ ತರಬೇತಿ ಕೇಂದ್ರದಲ್ಲಿ ಪೂರ್ಣ ತರಬೇತಿಯನ್ನು ಪಡೆದು ನಂತರ 2013ರಿಂದ ಕಂಬಳದ ಕೆರೆಗಳಲ್ಲಿ ಕೋಣಗಳನ್ನು ಓಡಿಸುವುದಕ್ಕೆ ಆರಂಭಿಸಿ ಪ್ರಶಸ್ತಿಗಳ ಬೇಟೆಗೆ ಆರಂಭಿಸಿ ಇದೀಗ ಸುಮಾರು 79 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದು 2017-18ನೇ ಸಾಲಿನಲ್ಲಿ ಕಂಬಳ ಕೂಟದಲ್ಲಿ ಚಾಂಪಿಯನ್ ಪ್ರಶಸ್ತಿ ಓಟಗಾರ ಪ್ರಶಸ್ತಿಗೆ ಆಯ್ಕೆಯಾದವರು. ಶಾಲೆಗೆ ಹೋಗುವಾಗ ನಾನು ಬೆಳಿಗ್ಗೆಲ್ಲ ಅದು ಕೋಣ ಇತ್ತಲ್ಲ ದಾಸರ ಬಿಟ್ಟಿದ್ದು ಅದರಿಂದ ಹೋಗ್ತಾಯಿದ್ದೆ. ಅದು ಎಕ್ಸಸೈಸ್ ಎಲ್ಲ ಮಾರ್ನಿಂಗ್ ಎಲ್ಲ ಸಂಜೆ ಎಲ್ಲ ಮಾಡಲಿಕ್ಕಿತ್ತು ನಮಗೆ. ಅದರಿಂದ ಓಡ್ತಾಯಿದ್ದೆ ನಾನು ರೋಡಲ್ಲಿ, ಅದನ್ನು ಓಡಿಸ್ತಿದ್ದೆ ಸಂಜೆ ಬೆಳಿಗ್ಗೆಲ್ಲ ರಾತ್ರಿ. ಮೊದಲು ಅಗ್ಗೇರಿಯಲ್ಲಿ ನಂದಲಿಕ್ಕೆ, ನಂತರ ಬಂಟ್ವಾಳ ಕಲಿಬೆಟ್ಟು, ಮತ್ತು ನ್ಯೂ ಪಡಿವಲ್ಸ, ಮಿಜಾರು ಪ್ರಸಾದ್ ನಿಲಯತೆ, ಮತ್ತು ಇರುವೆಲ್ ಪಾಣಿಯ. ನಂತರ ಕಂಬಳ ಕ್ಷೇತ್ರದ ಕೋಣಗಳನ್ನು ಸಾಧಾರಣ ಯುವಕನಂತೆ ಕಾಣುವ ಶ್ರೀನಿವಾಸ ಅವರು ಶಾಲಾ ದಿನಗಳಲ್ಲಿ ಯಾವುದೇ ಊಟದಲ್ಲಿ ಕಂಬಳದ ಕೆರೆಯಲ್ಲಿ ವೇಗವಾಗಿ ಕೋಣಗಳನ್ನು ಓಡಿಸುವುದನ್ನು ನೋಡಿದರೆ ಎಲ್ಲರೂ ಕಣ್ರೆಪ್ಪೆ ಮುಚ್ಚದೆ ನೋಡುತ್ತಿರ್ತಾರೆ. ಇವರಿಗೆ ಆಳ್ವಾಸ್ ಸಂಸ್ಥೆ ಸಹಿತ ಹಲವಾರು ಸೇವಾ ಸಂಸ್ಥೆ ಸಂಘಟನೆಗಳು ಈಗಾಗಲೇ ಸನ್ಮಾನಿಸಿವೆ. ಅಲ್ಲದೆ ರಾಜ್ಯ ಸರ್ಕಾರವು ನೀಡುತ್ತಿದ್ದ ಕ್ರೀಡಾ ರತ್ನ ಪ್ರಶಸ್ತಿಗೆ ಕಳೆದ ಬಾರಿಯ ಪಟ್ಟಿಯಲ್ಲಿ ಆಯ್ಕೆಗೊಂಡಿದ್ದಾರೆ. ಆದರೆ ಸರ್ಕಾರದ ಬದಲಾವಣೆಯೊಂದಿಗೆ ಪ್ರಶಸ್ತಿ ಇನ್ನೂ ಸಿಗದೆ ಸ್ಥಗಿತಗೊಂಡಿರುವುದು ವಿಪರ್ಯಾಸ. ಬಾಹುಬಲಿ ಚಿತ್ರದಲ್ಲಿ ನಟನೆಯನ್ನು ಮಾಡಿರುವ ಶ್ರೀನಿವಾಸ ಅವರು ಕಂಬಳದ ಓಟಗಾರರಲ್ಲಿ ಇದೀಗ ಮುಂಚೂಣಿಯಲ್ಲಿರುವ ಓಟಗಾರ. ಇವರು ಹಗ್ಗ ಹಿರಿಯರ ವಿಭಾಗದಲ್ಲಿ ಮೂಡುಬಿದ್ರೆಯ ಹರ್ಷವರ್ಧನ್ ಪಡಿವಾಳ್ ಮತ್ತು ಪದವು ಕಾನಡ್ಕದ ಕೋಣಗಳನ್ನು ಹಗ್ಗ ಕಿರಿಯರಲ್ಲಿ ಮಿಜಾರು ಅಶ್ವತ್ಥಪುರದ ಶಕ್ತಿ ಪ್ರಸಾದ್ ಅವರ, ನೇಗಿಲು ಹಿರಿಯದಲ್ಲಿ ಪಾಣಿಲ ಇರುವೈಲಿನ ಬಾಡ ಪೂಜಾರಿಯವರ ಹಾಗೂ ನೇಗಿಲು ಕಿರಿಯದಲ್ಲಿ ಹರ್ಷವರ್ಧನ್ ಪಡಿವಾಳ್ ಅವರ ಕೋಣಗಳನ್ನು ಓಡಿಸಿ ಪದಕಗಳನ್ನು ಪಡೆಯುವ ಮೂಲಕ ಕೋಣದ ಯಜಮಾನರುಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಕುಡುಬಿ ಜನಾಂಗದ ಕ್ರೀಡಾ ಸಾಧಕನಾಗಿರುವ ಶ್ರೀನಿವಾಸ್ ಅವರು ಅಶ್ವತ್ಥಪುರದ ಪಂಜರ್ಲಿಗುಡ್ಡಿಯ ನಿವಾಸಿಗಳಾದ ದೊಂಬಯ್ಯ ಗೌಡ ಗಿರಿಜಾ ದಂಪತಿಯ ಪುತ್ರನಾಗಿದ್ದು ಕಂಬಳ ಕ್ಷೇತ್ರದಲ್ಲಿ ಇನ್ನಷ್ಟು ಪದಕಗಳನ್ನು ಪಡೆಯುವ ಮೂಲಕ ಜನಪದ ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅತಿ ವೇಗದ ಓಟಗಾರನೆಂಬ ಕೀರ್ತಿಗೆ ಪಾತ್ರರಾಗುವಂತಾಗಲಿ. ಪ್ರೇಮಶ್ರೀ, V4 News 24/7 ಮೂಡುಬಿದ್ರೆ.